ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರಣಿಕ ಶಕ್ತಿ. ಶತಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡಿಸ್ತಾ ಇರುವ ನಂಬಿಕೆಯ ದೈವವೇ ಕೊರಗಜ್ಜ. ಕೊರಗಜ್ಜನ ಆಭರಣಗಳೆಂದರೆ ಮುಟ್ಟಾಲೆ ಮತ್ತು ಬೆತ್ತ. ಹಾಳೆ ಮುಟ್ಟಾಲೆ ಕೊರಗಜ್ಜನ ಆಭರಣ. ಕ್ರಮೇಣ ಬೆಳ್ಳಿಯ ಮುಟ್ಟಾಲೆಯಲ್ಲಿ ಕೊರಗಜ್ಜ ರಾರಾಜಿಸತೊಡಗಿದ. ಇದೀಗ ಸ್ವರ್ಣಾಭರಿತಗೊಂಡು ಬಹುಕಾರಣಿಕದ ದೈವ ಅಂತ ಕರೆಸಿಕೊಳ್ಳುವ ಕೊರಗಜ್ಜ ಎಲ್ಲರನ್ನ ಪೊರೆಯುವ ದೈವವಾಗಿದ್ದಾನೆ. ಇಂತಹ ಒಂದು ಅಪರೂಪದ ಸನ್ನಿವೇಶ ಕೊರಗಜ್ಜ ಸನ್ನಿಧಿ ಬೆಂಜನಪದವಿನಲ್ಲಿ ನಡೆಯಿತು. ಬೆಂಜನಪದವು ರಕ್ಷಿತ ನಿಲಯದಲ್ಲಿ ಫೆಬ್ರವರಿ 28ರಂದು ಕೊರಗಜ್ಜ ದೈವದ ಗಗ್ಗರ ಸೇವೆ ಭಾರೀ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆ ಗಣಹೋಮ, ಸಂಜೆ ಭಜನಾ ಕಾರ್ಯಕ್ರಮ, ಬಳಿಕ ಅನ್ನಸಂತರ್ಪಣೆ ನಡೆದು ನಂತರ ಕೊರಗಜ್ಜ ದೈವದ ಗಗ್ಗರ ಸೇವೆ ನಡೆಯಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಂದ ಕೊರಗಜ್ಜನಿಗೆ ಬಂಗಾರದ ಮುಟ್ಟಾಲೆ ಸಮರ್ಪಣೆ ನಡೆಯಿತು. ಬೆಳ್ಳಿ ಕಣ್ಣು, 2 ಬೆತ್ತಗಳನ್ನು ಕೂಡ ಸಮರ್ಪಿಸಲಾಯಿತು. ಇದಕ್ಕೂ ಮುನ್ನ ಬಂಗಾರದ ಮುಟ್ಟಾಲೆ, ಬೆಳ್ಳಿ ಕಣ್ಣು ಹಾಗೂ ಬೆತ್ತಗಳನ್ನ ಬೆಂಜನಪದವು ರಕ್ಷಿತ ನಿಲಯದಿಂದ ಮೆರವಣಿಗೆಯ ಮೂಲಕ ಕೊರಗಜ್ಜ ಸನ್ನಿಧಿಗೆ ಚೆಂಡೆ ವಾದ್ಯದ ಮೂಲಕ ತರಲಾಯಿತು. ಬಳಿಕ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ದೈವಕ್ಕೆ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಸೌಮ್ಯ ಮತ್ತು ವಿಜಯ್ ಕೆ ಬೆಂಜನಪದವು, ಜಯಂತಿ ಮತ್ತು ನಾರಾಯಣ್ ಪೂಜಾರಿ ಸಾಣೂರು ಪದವು, ರೇಷ್ಮಾ ಮತ್ತು ಶೇಖರ್ ಕೆ ಸಾಣೂರು ಪದವು ಹಾಗೂ ವಿದ್ಯೆ ಮತ್ತು ನಾಗೇಶ್ ವಾಮಂಜೂರು ಕುಟುಂಬಸ್ಥರು ಹಾಗೂ ಊರ ಪರವೂರ ಭಕ್ತಾದಿಗಳು ಪಾಲ್ಗೊಂಡು ದೈವದ ಪ್ರಸಾದ ಸ್ವೀಕರಿಸಿದ್ರು. ಇನ್ನು ತುಳುನಾಡಿನ ಅದೆಷ್ಟೋ ಜನರು ಇಂದಿಗೂ ತಮ್ಮ ವಸ್ತುಗಳು ಕಾಣಿಯಾತ್ರೆ ಮೊದಲಿಗೆ ತಾವಿದ್ದ ಜಾಗದಲ್ಲೇ ಕಾಣಿಕ ಪುರುಷ ಕೊರಗಜ್ಜನನ್ನ ನೆನೆದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾರೆ. ಇಷ್ಟಾದ್ರೆ ಸಾಕು, ತಾವು ಕಳೆದುಕೊಂಡ ವಸ್ತುಗಳು ಮತ್ತೆ ಸಿಗುತ್ತೆ ಎಂಬ ನಂಬಿಕೆ ಕೊರಗಜ್ಜನ ಭಕ್ತಾದಿಗಳಿತು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲೂ ಕೊರಗಜ್ಜನ ಪವಾಡಗಳು ಇಂದಿಗೂ ನಡೆಯುತ್ತಿದ್ದು ಅನೇಕ ಉದಾಹರಣೆಗಳು ಕಾಣಸಿಗುತ್ತೆ. ಕೊರಗಜ್ಜ ಸಮಾನತೆ ಸಾರುವ ದೈವವಾಗಿ ಎಲ್ಲ ಜಾತಿ ಮತ್ತು ಧರ್ಮದ ಜನರು ಅಜ್ಜ ಅಂತ ನಂಬಿಕೊಂಡು ಬಂದಿದ್ದಾರೆ. ಕೊರಗತನ್ಯಜ್ಜನ ಕಟ್ಟೆ ಬೆಂಜನಪದವು ಮೂಲ ಅವೇತೋ ಭಕ್ತಿರ್ನ ಮಾತ ಕಷ್ಟ ಮಾತ ನಿವಾರಣಾ ಒಂದುಂಡು ಸಂತಾನ ಪ್ರಾಪ್ತಿ ಜನಕ್ಕೆ ಸಂತಾನ ಪ್ರಾಪ್ತಿಲ ಆತಂಡು ಕೆಲಸ ಜನಕ್ಕೆ ಕೆಲಸ ಅವೇತೋ ಪವಾಡ ಮುಲು ನಡತೊಂದುಂಡು ಇನ್ನೊಂದು ಬಂಗಾರದ ಮುಟ್ಟಲ ಅರ್ಪಣೆ ಮಲ್ಪೆರೆ ವರ್ಷದ ವಾರ್ಷಿಕದ ಕೋಲದಾನಿ ಪೊಯ್ಸತ್ತಿ ಅಜ್ಜೆ ಪಂಡು ಎಂಕ್ ಬೊಳ್ಳಿದ ಮುಟ್ಟಲತ್ತು ಬರ್ಪೆರ್ಸೋಗು ಬಂಗಾರದ ಮುಟ್ಟಲ ಆವಡು
ಅವಾಗ ಅಜ್ಜಡ ಅನ್ಕೇಂಡೆ ಇಂದು ಸಾಧ್ಯನ ಅಂದು ಯಾನ್ ತೊಜಪಾವೆಂದು ಬಂಡೆ ಅವೇ ರೀತಿಡು ಮಾತ ಭಕ್ತರ್ನ ಸಾಕಾರಡು ಇನಿ ಬಂಗಾರದ ಮುಟ್ಟಾಲೆ ಅರ್ಪಣೆ ಮಲ್ತದ ಅಜ್ಜೆ ನನಾತ್ ಭಕ್ತರ್ನ ಕಷ್ಟವನ್ನು ಮಾತ ನಿವಾರಣೆ ಮಲ್ತದ್ದು ಸಾರ್ಲ ಬೆಂಜನ ಪದದ ಮನ್ನಡು ಏಳುಕೊಪ್ಪದ ಶಕ್ತಿ ನೆಲೆಯಾದು ನನ್ನಲ್ಲ ದುಂಬುಗಳ ಎಡ್ಡೆ ಮಲ್ಪಡು ಬಂದು ಯಾನು ಪತ್ತಿತ್ತದ ಮಲ್ಪಣಂಚಿನ ಪ್ರಾರ್ಥನೆ ಅಜ್ಜಡ.